ಅರಬರ ರಾಷ್ಟ್ರಗಳಲ್ಲಿ ಕಾರ್ಮಿಕನಾಗಿ ಇಲ್ಲಿಂದ ಅಲ್ಲಿಗೆ ಹೊಟ್ಟೆಪಾಡಿಗೋಸ್ಕರ ಹೋದಂತಹ ಇವರು ಬಹುತೇಕ ನಮ್ಮ ಭಾರತೀಯರಿಗೆ, ಅದರಲ್ಲೂ ಕೂಡ ಕನ್ನಡಿಗರಿಗೆ ಬರೋಬ್ಬರಿ 2,000 ಮಂದಿಗೆ ಉದ್ಯೋಗವನ್ನ ನೀಡಿದಂತಹ ಅತ್ಯದ್ಭುತವಾಗಿರುವಂತಹ ಸಾಧಕರಿವರು. ಒಬ್ಬ ವ್ಯಕ್ತಿ ಕಷ್ಟಪಟ್ಟು ಬೆವರು ಹಾರಿಸಿ ದುಡಿದ್ರೆ ಯಾವ ಸಾಧನೆಯನ್ನು ಬೇಕಾದರೂ ಮಾಡಬಹುದು ಅನ್ನುವಂಥದ್ದನ್ನ ನಮ್ಮ ನಾಡಿಗೆ ತೋರಿಸಿದಂತಹ ಸಾಧಕರು. ಕತಾರ್ ಅಂತ ಬಂದಾಗ ನಮ್ಮ ತುಳುನಾಡಿನವರಿಗೆ ಇವರ ಹೆಸರು ನೆನಪಿಗೆ ಬರುವಂತದ್ದು. ಹೆಸರಲ್ಲೇ ಇದೆ, ರವಿ ಅನ್ನುವಂಥದ್ದು. ಪ್ರಕಾಶಿಸ್ತಾನೆ, ಬೆಳಗ್ತಾನೆ, ತನ್ನನ್ನು ಮಾತ್ರ ಅಲ್ಲ ನಮ್ಮ ಸುತ್ತಮುತ್ತಲಿನ ಸಮಾಜವನ್ನು ಕೂಡ ಬೆಳಗಿಸ್ತಾನೆ. ದ ಮ್ಯಾನ್ ನೋ ನೀಡ್ ಇಂಟ್ರೊಡಕ್ಷನ್. ಮೂಡಂಬೈಲು ರವಿ ಶೆಟ್ಟಿ ದೋಣಿಂಜೆ ಗೊತ್ತು. ಜವನ್ಯೆ ಕನಸು ಮಸ್ತ್ ಮಲ್ಲ ಮಟ್ಟಿದ ಅದನ್ನ ಒಂದು ಸಾಧನೆ ಮಲ್ಪಡು ಬಂದ ಕನ ಕಟ್ಟಿದಿನ ಜವನ್ಯೆ ಒಂಜಿ ಪೊಣ್ಣಾಗ ಮದ್ಮೆ ಮಾಡ್ಬಿಟ್ಟು ಆ ಕಾಲಡು ಭಾರಿ ಕಷ್ಟ ಬದ್ದಿ. ಸೊ ಅಂಚಾದೊಂದು ಯಾವ ಮಲ್ಲ ಜವಾಬ್ದಾರಿ ಮಲ್ಲ ಮಗೆ ಅದು ಎನ್ನ ಮಿತ್ತಿರ್ತದೆ. ಕತರ್ಗೆ ಹೋಗಿರುವಂತದ್ದು ಅನಿವಾರ್ಯ ಕಾರಣಗಳು, ಯಾಕಂದ್ರೆ ಬದುಕಬೇಕು ಅನ್ನುವಂತಹ ಒಂದು ಕಾರಣಕ್ಕೋಸ್ಕರ, ಮಾಡಿರುವಂತಹ ಸಾಲಗಳನ್ನು ತೀರಿಸಬೇಕು ಅನ್ನುವಂತಹ ಕಾರಣಕ್ಕೋಸ್ಕರ. ಆದ್ರೆ ಅಲ್ಲಿ ಹೋದಾಗ ತಾವೇ ಒಂದು ಸಂಸ್ಥೆಯನ್ನು ಸ್ಥಾಪಿಸ್ತೀರಿ ಅಂತ ಬಂದಾಗ ಬಹಳಷ್ಟು ಜನರಿಗೆ, ಸಾವಿರಾರು ಜನರಿಗೆ ತಾವು ಉದ್ಯೋಗವನ್ನ ಕೊಡ್ತೀರಿ ಅಂತ. ಇದು ಹೇಗೆ ಸಾಧ್ಯ ಆಯಿತು? ಗಲ್ಫಿಗೆ ಹೋಗೋದು ಅಷ್ಟು ಸುಲಭ ಅಲ್ಲ. ಏಜೆನ್ಸಿಗೆ ದುಡ್ಡು ಕೊಡಬೇಕು, ಅದು ಇದೆಲ್ಲ ತುಂಬ ಪ್ರಯತ್ನ ಪಟ್ಟೆವು. ಗಲ್ಫಿಗೆ ಹೋದರೆ ಸ್ವಲ್ಪ ಸಂಬಳ ಎಲ್ಲ ಜಾಸ್ತಿ ಸಿಗ್ತದೆ, ಜಾಸ್ತಿ ಸಂಪಾದನೆ ಮಾಡಬೇಕು ಅಂತ. ಸೊ ಗಲ್ಫಿಗೆ ನಾರ್ಮಲಿ ಹೋಗೋದು ಯಾವಾಗ ಇಂಥ ಒಂದು ಜವಾಬ್ದಾರಿ ಇರುವಾಗ, ಇಲ್ಲದಿದ್ದರೆ ಕಂಪ್ಲೀಟ್ ನಾವು ಲಾಸ್ ಆದ ನಂತರ. ಟಾಟಾದಿಂದ ನಾನು ಕತಾರಿಗೆ ಹೋಗುವಾಗ ನಮಗೆ ತುಂಬ ಸಾಲ ಇತ್ತು. ನಾನು ಹೇಳಿದೆಲ್ಲ, ಮಂತ್ಲಿ ನಮಗೆ ಲಾಸ್ ಆಗ್ತಿತ್ತು. ಬಹಳಷ್ಟು ತಮಗೆ ಈಗಲೂ ಕೂಡ ಕಾಡ್ತಾ ಇದೆ ಒಂದು ವಿಚಾರ, ಒಂದು ಕಹಿ ನೆನಪು, ಒಂದು ಕಹಿ ಘಟನೆ ಅಂತ ಇದ್ರೆ, ನಾನು ಜಾಬನ್ನು ನಾನು ರಿಸೈನ್ ಮಾಡಿ ಬೇರೆ ರಿಸ್ಕ್ ತೆಗೆದುಕೊಂಡದ್ದು. ಬಂಗಾರ ಬ್ಯಾಂಕಲ್ಲಿ ಇಟ್ಟು ಲೋನ್ ತೆಗುವ ಪ್ರಸಂಗ ಕೂಡ ಬಂದಿತ್ತು. ಉದ್ದೇಶ ಒಳ್ಳೆದಿತ್ತು, ದೇವರ ಅನುಗ್ರಹವನ್ನು ಮಾಡಿದ್ರು, ಜೊತೆಗೆ ಯೋಗ್ಯತೆ ಇದ್ದವರಿಗೆ ಯೋಗ ಬಂದೇ ಬರುತ್ತೆ ಅನ್ನೋ ಒಂದು ಮಾತಿದೆ ಸರ್. ಫಸ್ಟ್ ಆಫ್ ಆಲ್ ರಡ್ ಶಬ್ದ ಡೋಂಟ್ ಎನ್ಕರೇಜ್ ಪೀಪಲ್ ಟು ಯೂಸ್. ಓಕೆ, ಯಾನ್ ಟಯರ್ಡ್ ಕೊಂಚ ಎಂಕ ಪ್ರಾಯ ಆಗ್ತದೆ ಅವ್ರ ಅಡ್ಡ ನಮ್ಮ ಡಿಕ್ಷನರಿ ತೆಪ್ಪೋಡು. ಫಸ್ಟ್ ಆಫ್ ಆಲ್ ನಮ್ಮ ಕುಡ್ಲ ರಿಯಲ್ ಹೀರೋಸ್, ನಿಮ್ಮ ನೆಚ್ಚಿನ ನಮ್ಮ ಕುಡ್ಲ ವಾಹಿನಿಯಲ್ಲಿ ಇದೇ ಶುಕ್ರವಾರ ಸಂಜೆ 7 ಗಂಟೆಗೆ, ಮರುಪ್ರಸಾರ ಭಾನುವಾರ ಮಧ್ಯಾಹ್ನ 1:30ಕ್ಕೆ. ದಿಸ್ ಪ್ರೋಗ್ರಾಮ್ is sponsored by T&C, number 1 brand in coastal Karnataka, powered by Karnataka Bank, co-sponsored by Badr Al Sama Medical Center, Farwania, Kuwait, Prabhat Silk, Mudabidre, Bhaumik Ethnic Wear, RXM Naturals, CAT Solar System.